ಇಟಲಿಯ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ನಡೆಸಿದಂತಹ 3 ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಇಟಲಿ ದೇಶದ ಕರಾವಳಿಯಲ್ಲಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಬೋಟುಗಳಲ್ಲಿದ್ದಂತಹ 1,000ಕ್ಕೂ ಅಧಿಕ ವಲಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಉತ್ತರ ಆಫ್ರಿಕಾ ಮತ್ತು ಟರ್ಕಿಯಿಂದ ಜನರು ವಲಸೆ ಹೋಗ್ತಾ ಇದ್ದು, ಹೀಗೆ ಬಂದ 3 ಬೋಟುಗಳು ಇಟಲಿ ಕರಾವಳಿಯ ಮೆಡಿಟರೇನಿಯನ್ ಸಮುದ್ರದಲ್ಲಿ 2 ವಾರಗಳ ಹಿಂದೆ ಅಪಾಯಕ್ಕೆ ಸಿಲುಕಿ ಮುಳುಗಡೆಯ ಹಂತದಲ್ಲಿ ಇದ್ವು. ಈ ಬೋಟುಗಳಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳು ಸೇರಿದಂತೆ 1,000ಕ್ಕೂ ಅಧಿಕ ಜನರು ಇದ್ದರು. ಈಗಾಗಲೇ 24 ಮಂದಿ ಮೃತಪಟ್ಟಿದ್ದು, ಉಳಿದವರನ್ನ ಇದೀಗ ಇಟಲಿಯ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದೆ. ಮಿತಿಮೀರಿ ಜನರನ್ನ ತುಂಬಿಸಿದ್ರಿಂದ ಬೋಟುಗಳು ಅಪಾಯಕ್ಕೆ ಸಿಲುಕಿದ್ವು. ಇಟಲಿಯಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚುತ್ತಾ ಇರುವುದು ಅಲ್ಲಿನ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದರೂ ಮಾನವೀಯ ನೆಲೆಯಲ್ಲಿ ಈ ವಲಸಿಗರನ್ನ ರಕ್ಷಿಸಲು ಮುಂದಾಯಿತು. Da che lo do,